ವಿದ್ಯಾರ್ಥಿಗಳ ಬಸ್ ಪಾಸ್ ವಿತರಣೆಯಲ್ಲಿ ವಿಳಂಬ ಧೋರಣೆ ಹಾಗೂ ಕೆಎಸ್ಆರ್ಟಿಸಿ ಅವ್ಯವಸ್ಥೆಯ ನೀತಿಯನ್ನು ಖಂಡಿಸಿ ವಿದ್ಯಾರ್ಥಿ ಒಕ್ಕೂಟ ಬಂಟ್ವಾಳ ಘಟಕದ ನೇತೃತ್ವದಲ್ಲಿ ಬಿಸಿರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಈಗಾಗಲೇ ಶಾಲಾ ಕಾಲೇಜುಗಳು ಹಂತ ಹಂತವಾಗಿ ಆರಂಭಗೊಳ್ತಾ ಇದ್ದು ಸರ್ಕಾರಿ ಬಸ್ ಪಾಸ್ ವಿತರಣೆಯಲ್ಲಿನ ದೋಷದಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಪಡುವಂತಾಗಿದೆ. ದೂರದ ಊರುಗಳಿಂದ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳು ಸರ್ಕಾರಿ ಬಸ್ಗಳನ್ನು ಅವಲಂಬಿಸಿದ್ದಾರೆ. ಕೋವಿಡ್ನಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಅನೇಕ ಮಂದಿ ವಿದ್ಯಾರ್ಥಿಗಳು ನಿತ್ಯವೂ ಬಸ್ಸಿಗೆ ಹಣ ನೀಡಿ ಹೋಗುವುದು ಕಷ್ಟ ಸಾಧ್ಯವಾಗಿದ್ದು ಮತ್ತೆ ಮನೆಯಲ್ಲೇ ಉಳಿಯಬೇಕಿದೆ. ಇದರಿಂದಾಗಿ ಪಾಠ ಪ್ರವಚನಕ್ಕೂ ತೊಂದರೆಯಾಗ್ತಾ ಇದೆ. ಬಸ್ ಪಾಸ್ ಮಾಡಿಸಲು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಕಚೇರಿಗೆ ಬಂದಾಗ ಕ್ಷುಲ್ಲಕ ಕಾರಣ ನೀಡಿ ವಿಳಂಬ ಧೋರಣೆಯನ್ನ ಅನುಸರಿಸಲಾಗ್ತಾ ಇದೆ. ಪಾಸ್ ಮಾಡಿಸಲು ಕಾಲೇಜು ಬಿಟ್ಟು ರಾತ್ರಿಯವರೆಗೆ ಬಸ್ ನಿಲ್ದಾಣದಲ್ಲಿ ನಿಲ್ಲಬೇಕಾದಂತಹ ಸ್ಥಿತಿ ನಿರ್ಮಾಣಗೊಂಡಿದೆ ಅಂತ ಆರೋಪಿಸಿದರು. ಬಸ್ ಪಾಸ್ ವಿಷಯ ಅಂತ ಹೇಳಿದ್ರೆ ಸಿಂಗಲ್ ಪಾಸ್ ಬೇಡ. ನಮಗೆ ಮುಂಚೆ ನೀವು ಯಾವ ರೀತಿ ಕೊಡ್ತಾ ಇದ್ರಿ ಅದೇ ರೀತಿ ಅಲ್ಲಿ ತನಕ ಇವತ್ತು ಸಕಲ ಆಗಿಲ್ಲ. ಈಗ ಸೇವಾ ಸಿಂಧು 1 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರಿ ನೀವು. ಸೇವಾ ಸಿಂಧು ಗೊತ್ತಾಗ್ತಾ ಇಲ್ಲ. ನಿಮ್ಮ ಸರ್ಕಾರದ ಸುತ್ತೋಲೆ ಇದೆ ಅಂದ್ರೆ ಕೇಳಿ ಸುತ್ತೋಲೆ ಇದೆ. ಫೆಬ್ರವರಿ ತನಕ ನೀವು ಫ್ರೀ ಮಾಡಿದ್ರೆ ಅಂತ ಹೇಳಿ ಸುತ್ತೋಲೆ ಇರಲಿ. ಬಟ್ ವಿದ್ಯಾರ್ಥಿಗಳು ಬೆಳಿಗ್ಗೆ ಶಾಲೆಯನ್ನು ಬಿಟ್ಟು ಬಂದು ಇಲ್ಲಿ ಪಾಸ್ಗೋಸ್ಕರ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾಯಬೇಕಾ? ಒಂದು ಪಾಸ್ಗೋಸ್ಕರ ಬೆಳಿಗ್ಗೆ 9 ಗಂಟೆ ಬಂದ್ರೆ ರಾತ್ರಿ 9 ಗಂಟೆ ಕಾಯಬೇಕಾ? ಅದಕ್ಕೆ ಆಲ್ಟರ್ನೇಟಿವ್ ಏನು ಸರ್ಕಾರ ಕೇಳ್ತಾ ಇಲ್ವಾ? ನಮ್ಮ ಬೇಡಿಕೆ ಆಪ್ ಬೇಡ ಸರ್. ಮುಂಚೆ ಯಾವ ರೀತಿ ಅದೇ ಬಸ್ ಪಾಸ್. ವಿದ್ಯಾರ್ಥಿ ಒಕ್ಕೂಟದ ಬಂಟ್ವಾಳ ತಾಲೂಕು ಅಧ್ಯಕ್ಷ ಇಸ್ರಾರ್ ಗೂಡಿನ ಬಳಿ ಮಾತನಾಡಿ, ಈ ಹಿಂದೆಲ್ಲ ಅತ್ಯಂತ ಸುಲಭವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಆಗ್ತಾ ಇತ್ತು. ಈಗ ಸೇವಾ ಸಿಂಧು ಆಪ್ ಮೂಲಕ ಬಸ್ ಪಾಸ್ ಪಡೆಯಲು ಇಲಾಖೆ ವ್ಯವಸ್ಥೆ ಕಲ್ಪಿಸಿದ್ದು 1 ತಿಂಗಳು ಕಳೆದರೂ ಬಸ್ ಪಾಸ್ ಸಿಗದೆ ವಿದ್ಯಾರ್ಥಿಗಳು ತೊಂದರೆ ಪಡ್ತಾ ಇದ್ದಾರೆ. ನಮ್ಮ ಸಮಸ್ಯೆಗೆ ಇಲಾಖೆಯ ಅಧಿಕಾರಿಗಳು ಸ್ಪಂದಿಸಬೇಕು. ತಪ್ಪಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು. ಕಾಲೇಜ್ಗೆ ಬರಲಿಕ್ಕೆ ಎದುರುವಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಸೇವಾ ಕೇಂದ್ರ ಏನೊಂದು ಆ್ಯಪ್ನಲ್ಲಿ ವಿದ್ಯಾರ್ಥಿಗಳ ಬಸ್ ಪಾಸನ್ನು ಅದರಲ್ಲಿ ಸೇವ್ ಮಾಡಿ ನಂತರ ಪ್ರಾಂಶುಪಾಲರನ್ನ ಸಹಿ ಹಾಕಿ ನಂತರ ವಾಪಸ್ ಇಲ್ಲಿ ಬಂದು ಅಪ್ಡೇಟ್ ಮಾಡಿ ನಂತರ ದಿನಗಳಲ್ಲಿ ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ ಸಿಗುವುದಾದರೆ ವಿದ್ಯಾರ್ಥಿಗಳು ಎಷ್ಟೊಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾವು ಮನಗೊಟ್ಟು ಯಾವುದೇ ರೀತಿಯಾದಂತಹ ಪಕ್ಷ ಭೇದವನ್ನು ಮರೆತು ವಿದ್ಯಾರ್ಥಿಗಳ ಒಕ್ಕೂಟ ಸಮೂಹದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲಿವರೆಗೆ ನಮ್ಮ ಪ್ರತಿಭಟನೆ ಅಂತ ಹೇಳಿದರೆ ಅಧಿಕಾರಿಗಳು ಇಲ್ಲಿ ಬಂದು ನಮ್ಮ ಮನವಿಯನ್ನು ತೆಗೆದು ನಂತರ ನಮಗೆ ಇದಕ್ಕೆ ತಕ್ಷಣ ಸ್ಪಂದಿಸಬೇಕಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇರುವ ಬಗ್ಗೆ ಮಾಹಿತಿ ಪಡೆದ ಮಾಜಿ ಸಚಿವ ಬಿ ರಮನಾಥ್ ರೈ ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಇಲಾಖೆಯಿಂದ ವಿದ್ಯಾರ್ಥಿಗಳಿಗಾಗ್ತಾ ಇರುವ ತೊಂದರೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ ಅವರು ಬಸ್ ನಿಲ್ದಾಣದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ತೊಂದರೆಯಾಗದಂತೆ ಬಸ್ ಪಾಸ್ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. ಪ್ರತಿಭಟನೆಯನ್ನ ಕೈಬಿಟ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗುವಂತೆ ಮನವಿ ಮಾಡಿಕೊಂಡ ಅವರು ಸಮಸ್ಯೆ ಬಗೆಹರಿಯದೆ ಹೋದಲ್ಲಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ನಾವು ಸೇರಿಕೊಳ್ಳುವುದಾಗಿ ತಿಳಿಸಿದರು. ಇವರ ಬೇಡಿಕೆ ಸೇವಾ ಸಿಂಧು ಅಗತ್ಯ ಇಲ್ಲ. ನಾವು ಮೊದಲು ನಮಗೆ ಭಾರಿ ಸುಲಭದಲ್ಲಿ ಸಿಗ್ತಾ ಇತ್ತು. ಹಾಗೆ ಸುಲಭದಲ್ಲಿ ಸಿಗುವ ಹಾಗೆ ಮಾಡೋದನ್ನ ಕಷ್ಟಕ್ಕೆ ಯಾಕೆ ತಗೊಂಡು ಬಂದೀವಿ? ಅದು ಬೇಡ ಅಂತ ಹೇಳುದು. ಅದು ಬೇಡ ಅಂತೇಳಿ ಅವರು ಒಕ್ಕರ್ನ ಅಭಿಪ್ರಾಯ ಅಲ್ವಾ? ಒಕ್ಕರ್ನ ಅದು ಬೇಡ ಅಂತ. ಇದರಿಂದಾಗಿ ನಮ್ಮ ಸಮಸ್ಯೆ ಆಗ್ತದೆ. ಇದು ಬೇಡ ಅಂತೇಳಿ ಮಾಡಿಬಿಟ್ಟು ಅವರವರ ಕ್ಲಾಸ್ಗೆ ಹೋಗಿ ಶಾಲೆ ಬಿಟ್ಟು ಕ್ಲಾಸೇ ಇರುವುದು ಸರಿಯಲ್ಲ. ನೀವು ಅವರಿಗೆ ಭರವಸೆ ಕೊಡಿ. ಈಗ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನಾವು ಮನಗಂಡಿದ್ದೇವೆ. ಇದನ್ನು ಮೇಲಧಿಕಾರಿಗಳ ಗಮನಕ್ಕೆ ತರ್ತೇವೆ. ಸೂಕ್ತ ರೀತಿಯಲ್ಲಿ ಮಕ್ಕಳಿಗೆ ನಾವು ಭರವಸೆ ಕೊಡ್ತೇವೆ. ಸಮಸ್ಯೆ ಪರಿಹಾರ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪಾಣಿಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಎನ್ಎಸ್ಯುಐ ಆರ್ಟಿಐ ಸೆಲ್ನ ರಾಷ್ಟ್ರೀಯ ಸಂಚಾಲಕರಾದ ಅನ್ವಿತ್ ಕಟೀಲ್, ಎನ್ಎಸ್ಯುಐ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ವಿನಯ್ ಕುಮಾರ್ ಸಿಂಧ್ಯಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಸಂಚಾರ ನಿರೀಕ್ಷಕಿ ಶಿಲ್ಪಾ ಎಂಗೌಡ ಅವರ ಮೂಲಕ ಮನವಿ ಸಲ್ಲಿಸಲಾಯಿತು. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.